ಎಸ್ ಮಧ್ಯಾಹ್ನಕ್ಕೆ ಈಗ ರಿಲೀಸ್ ಆಗಿರುವಂತಹ ಹೆಲ್ತ್ ಬುಲೆಟಿನ್ ವಿಚಾರವನ್ನ ಗಮನಿಸಿದ್ರೆ ರಾಜ್ಯಕ್ಕೆ ಮತ್ತೆ ಆಘಾತ ಎದುರಾಗಿದೆ. ಒಟ್ಟು 116 ಪ್ರಕರಣಗಳು ಇವತ್ತು ಹೊಸದಾಗಿ ಬೆಳಕಿಗೆ ಬಂದಿದೆ. ಇದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 6 ಹೊಸ ಪಾಸಿಟಿವ್ ಪ್ರಕರಣಗಳು ಬೆಳಕಿಗೆ ಬಂದಿರುವಂತದ್ದು. ಅಂದ್ರೆ ದುಬೈನಿಂದ ಏನು ವಿಮಾನ ಆಗಮಿಸಿತ್ತು ಅದರಲ್ಲಿ ಬಂದಿರುವಂತಹ ಅಂದ್ರೆ ಮೊದಲ ಹಂತದ ವಿಮಾನ ಮೇ 12ರಂದು ಮಂಗಳೂರಿಗೆ ಬಂದಿತ್ತು. ಅದರಲ್ಲಿ ಬಂದಿರುವಂತಹ ವಿಮಾನದಲ್ಲಿದ್ದಂತಹ 6 ಮಂದಿಗೆ ಸೋಂಕು ತಗುಲಿದೆ ಎನ್ನುವಂತಹ ವಿಚಾರವನ್ನ ಈಗ ಹೆಲ್ತ್ ಬುಲೆಟಿನ್ ಬಹಿರಂಗಪಡಿಸಿದೆ. 178 ಮಂದಿ ಪ್ರಯಾಣಿಕರು ಬಂದಿದ್ರು. ಅದರಲ್ಲಿ 6 ಮಂದಿಗೆ ಕೊರೋನಾ ಸೋಂಕು ತಗುಲಿರುವಂತಹ ವಿಚಾರ ದೃಢಪಟ್ಟಿದೆ. ಆ 6 ಮಂದಿಯನ್ನ ಕೂಡ ಈಗ ವೆಲ್ಲಾಕ್ ಆಸ್ಪತ್ರೆಗೆ ಸ್ಥಳಾಂತರ ಮಾಡಲಾಗ್ತಾ ಇದೆ. ಸೋಂಕಿತರ ಪೈಕಿ 5 ಮಂದಿ ದಕ್ಷಿಣ ಕನ್ನಡ ಮೂಲದವರು, ಓರ್ವ ಕಲಬುರಗಿ ಮೂಲದ ವ್ಯಕ್ತಿ ಇದ್ದಾರೆ ಎನ್ನುವಂತಹ ಮಾಹಿತಿಗಳು ಕೂಡ ಹೆಲ್ತ್ ಬುಲೆಟಿನ್ ನಲ್ಲಿ ಬಹಿರಂಗವಾಗಿದೆ. ದುಬೈನಿಂದ ಬಂದಿರುವಂತಹ 2ನೇ ವಿಮಾನದಲ್ಲಿ ಬಂದಿರುವಂತಹ ಪ್ರಯಾಣಿಕರಿಗೆ ಸೋಂಕು ತಗುಲಿರುವಂತಹ ವಿಚಾರ. 2ನೇ ಹಂತದಲ್ಲಿ ಬಂದಿರುವಂತಹ ವಿಮಾನ ಅಂದ್ರೆ ಮೇ 18ನೇ ತಾರೀಕಿನಂದು ದುಬೈನಿಂದ ವಿಮಾನ ಬಂದಿತ್ತು. ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ 178 ಮಂದಿ ಪ್ರಯಾಣಿಕರು ಆಗಮಿಸಿದ್ರು. ಅದರಲ್ಲಿ 110 ಮಂದಿ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ನಿಗದಿಪಡಿಸಿರುವಂತಹ ಸ್ಥಳಗಳಲ್ಲಿ ಕ್ವಾರಂಟೈನ್ಗೆ ಒಳಪಟ್ಟಿದ್ರು. ಅವರಲ್ಲಿ ಈಗ 6 ಮಂದಿಯ ಗಂಟಲು ದ್ರವ ಪರೀಕ್ಷೆ ವರದಿಯಲ್ಲಿ ಕೊರೋನಾ ಸೋಂಕು ಇರುವಂತಹ ವಿಚಾರಗಳು ದೃಢಪಟ್ಟಿದೆ. ಒಟ್ಟು 6 ಮಂದಿ ಇವತ್ತು ಸೋಂಕಿಗೆ ತುತ್ತಾಗಿರುವಂತಹ ವಿಚಾರಗಳು ಬಹಿರಂಗವಾಗ್ತಾ ಇದೆ. ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ನಿವಾಸಿ 60 ವರ್ಷದ ಗಂಡಸು ಸೋಂಕಿಗೆ ತುತ್ತಾಗಿದ್ದಾರೆ. ಮತ್ತೊಬ್ಬ ವ್ಯಕ್ತಿ 44 ವರ್ಷದ ಗಂಡಸು, ಅದೇ ರೀತಿ ಮತ್ತೊಬ್ಬ ವ್ಯಕ್ತಿ 42 ವರ್ಷ ಪ್ರಾಯದ ಗಂಡಸು, ಅದೇ ರೀತಿ 44 ವರ್ಷದ ಪುರುಷ ಕೂಡ ಸೋಂಕಿಗೆ ತುತ್ತಾಗಿದ್ದಾರೆ. ಇನ್ನು 29 ವರ್ಷದ ವ್ಯಕ್ತಿ ಕಲಬುರಗಿ ಜಿಲ್ಲೆಯ ನಿವಾಸಿ, ಅವರನ್ನು ಕೂಡ ಮಂಗಳೂರಿನ ಹೋಟೆಲ್ ಒಂದರಲ್ಲಿ ಕ್ವಾರಂಟೈನ್ ಮಾಡಲಾಗಿತ್ತು. ಸೊ ಇದೀಗ ಅವರು ಕೂಡ ಸೋಂಕಿಗೆ ತುತ್ತಾಗಿದ್ದಾರೆ ಎನ್ನುವಂತಹ ವಿಚಾರಗಳು ತಿಳಿದು ಬರ್ತಾ ಇದೆ. ಇನ್ನು ಮತ್ತೊಬ್ಬ ವ್ಯಕ್ತಿ 35 ವರ್ಷ ಪ್ರಾಯದ ಗಂಡಸು, ದಕ್ಷಿಣ ಕನ್ನಡ ಜಿಲ್ಲೆಯ ನಿವಾಸಿ, ಇವರು ಕೂಡ ಸೋಂಕಿಗೆ ತುತ್ತಾಗಿರುವಂತಹ ವಿಚಾರಗಳು ದೃಢಪಟ್ಟಿದೆ. ಇವರೆಲ್ಲರನ್ನೂ ಕೂಡ ಈಗ ಕ್ವಾರಂಟೈನ್ ಸೆಂಟರ್ನಲ್ಲಿದ್ದು ಪ್ರಸ್ತುತ ವೆಲ್ಲಾಕ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೋಸ್ಕರ ಇವರನ್ನ ಶಿಫ್ಟ್ ಮಾಡುವಂತಹ ಪ್ರಕ್ರಿಯೆಗಳು ನಡೀತಾ ಇದೆ ಎನ್ನುವಂತಹ ಡೀಟೇಲ್ಸ್ ಅನ್ನು ಕೂಡ ಆರೋಗ್ಯ ಇಲಾಖೆ ಈಗಾಗಲೇ ಕೊಟ್ಟಿದೆ. ನಾವು ಗಮನಿಸಿದ ಹಾಗೆ ಮೊದಲ ಹಂತದಲ್ಲಿ ಅಂದ್ರೆ ಮೇ 12ರಂದು ಬಂದಿರುವಂತಹ ವಿಮಾನ ಏನಿದೆ ಅದರಲ್ಲಿ 15 ಮಂದಿಗೆ ಸೋಂಕು ಕಾಣಿಸಿಕೊಂಡಿತ್ತು. ಇದೀಗ 2ನೇ ಹಂತದಲ್ಲಿ ಬಂದಿರುವಂತಹ ವ್ಯಕ್ತಿಗಳ ಪೈಕಿ 178 ಮಂದಿ ಪ್ರಯಾಣಿಕರು ಬಂದಿದ್ರು 2ನೇ ಹಂತದಲ್ಲಿ. ಅದರಲ್ಲಿ 6 ಮಂದಿ ಈಗ ಸೋಂಕಿಗೆ ತುತ್ತಾಗಿದ್ದಾರೆ ಎನ್ನುವಂತಹ ಡೀಟೇಲ್ಸ್ ಅನ್ನ ನಾವು ನೋಡಬಹುದು. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ್ ಕಾವೂರು. ಹಲೋ ನಾಗೇಶ್. ಎಸ್, ಈಗ ದಕ್ಷಿಣ ಕನ್ನಡ ಜಿಲ್ಲೆಗೆ ಮತ್ತೆ ಆಘಾತ ಎದುರಾಗಿರುವಂತದ್ದು, ಮತ್ತೆ 6 ಪಾಸಿಟಿವ್ ಪ್ರಕರಣಗಳು ಕಂಡು ಬಂದಿದೆ. ಸೊ ಏನಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅಂತ ಈಗ? ಹೌದು ಗೌತಮ್, ಅಂದ್ರೆ ಈಗಾಗಲೇ ದುಬೈನಿಂದ ಆಗಮಿಸಿದ ಕೊರೋನಾ ಸೋಂಕು ದೃಢಪಟ್ಟಿರುವಂತದ್ದು. ಅಂದ್ರೆ ಮೇ 18ರಂದು ಇವರು ದುಬೈ ಮಂಗಳೂರಿಗೆ ಆಗಮಿಸ್ತಾರೆ. ಆ ವೇಳೆಯಲ್ಲಿ ಇವರಿಗೆ ಅಂದ್ರೆ ಕ್ವಾರಂಟೈನ್ ನೀಡಲಾಗಿತ್ತು. ಬಳಿಕ ಇವರು ಈಗ ಅವರ ಸೋಂಕು ದೃಢಪಟ್ಟಿರುವಂತದ್ದು. ಅಂದ್ರೆ ದುಬೈನಿಂದ 178 ಮಂದಿ ಪ್ರಯಾಣಿಕರು ಆಗಮಿಸಿದ್ರು. ಅದರಲ್ಲಿ 6 ಮಂದಿ ಈಗ ಸೋಂಕಿತರೆ ಎಂದು ಗುರುತಿಸಲಾಗಿದೆ, ದೃಢಪಟ್ಟಿರುವಂತದ್ದು. ಈಗ ಮಂಗಳೂರಿನ ವೆಲ್ಲಾಕ್ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಪಡಿಸಲಾಗಿದೆ. ಅವರನ್ನು ಈಗ ಕೋವಿಡ್ ಆಸ್ಪತ್ರೆಯಲ್ಲಿ ದಾಖಲು ಮಾಡಲಾಗಿರುವಂತದ್ದು. ಇದು ಈಗ 2ನೇ ವಿಮಾನದಲ್ಲಿ ಈ ಒಂದು ಕೊರೋನಾ ವೈರಸ್ ದೃಢಪಟ್ಟಿರುವಂತದ್ದು ಗೌತಮ್. ಎಸ್, ಅಂದ್ರೆ ಒಟ್ಟು 6 ಮಂದಿಗೆ ಸೋಂಕು ತಗುಲಿದೆ ಅನ್ನುವಂತಹ ವಿಚಾರ. ಇನ್ನು 5 ಮಂದಿ ದಕ್ಷಿಣ ಕನ್ನಡ ಮೂಲದವರಾಗಿದ್ರೆ, ಒಬ್ಬ ಕಲಬುರಗಿ ನಿವಾಸಿ. ಅಂದ್ರೆ ಇವರನ್ನ ಎಲ್ಲಿ ಕ್ವಾರಂಟೈನ್ ಮಾಡಲಾಗಿತ್ತು, ಈ ಬಗ್ಗೆ ಏನಾದ್ರು ಡೀಟೇಲ್ಸ್ ಈಗ ಸಿಗ್ತಾ ಇದೆಯಾ ಅನ್ನುವಂಥದ್ದು ನಾಗೇಶ್? ಹೌದು ಗೌತಮ್, ಅಂದ್ರೆ ಈಗ ದುಬೈನಿಂದ ಬಂದಂತಹ 2 ಪ್ರಯಾಣಿಕರನ್ನು ಈಗ ಒಂದು ಮಂಗಳೂರಿನ ಒಂದು ಹಾಸ್ಟೆಲ್ ಆಗಿರ್ಬೋದು ಅಥವಾ ಇನ್ನಿತರ ಒಂದು ಹೋಟೆಲ್ಗಳಲ್ಲಿ ಅವರನ್ನು ಕ್ವಾರಂಟೈನ್ಗೆ ಇಡಲಾಗಿತ್ತು. ಅಂದ್ರೆ ಒಂದು ಜಿಲ್ಲಾಡಳಿತದ ಮೂಲಕ ಅವರಿಗೆ ಪ್ರತ್ಯೇಕವಾದ ವ್ಯವಸ್ಥೆ ಮಾಡಲಾಗಿತ್ತು. ಆ ಮೂಲಕ ಅವರಿಗೆ ಅಂದ್ರೆ ಚಿಕಿತ್ಸೆ ಮತ್ತು ಔಷಧ ವ್ಯವಸ್ಥೆ ಮತ್ತು ಇನ್ನಿತರ ಸೌಲಭ್ಯಗಳನ್ನು ಜಿಲ್ಲಾಡಳಿತದಿಂದ ನೀಡಲಾಗಿತ್ತು. ಇವತ್ತು ಅವರ ಅಂದ್ರೆ ಗಂಟಲು ದ್ರವ್ಯದ ಪರೀಕ್ಷೆ ಅಂದ್ರೆ ನಿನ್ನೆ ಅಂದ್ರೆ ಅವರು ಕ್ವಾರಂಟೈನ್ ಅಲ್ಲಿ ಇದ್ದಂತಹ ಎಲ್ಲರ ಪೈಕಿಯಲ್ಲಿ ಇವತ್ತು 6 ಮಂದಿಗೆ ಇವತ್ತು ಸೋಂಕು ದೃಢಪಟ್ಟಿರುವಂತದ್ದು ಗೌತಮ್. ಎಸ್, ಈ ನಿಟ್ಟಿನಲ್ಲಿ ಇನ್ನು ರಿಪೋರ್ಟ್ಗಳು ಎಷ್ಟು ಬರಬೇಕಾಗಿದೆ, ಈ ಬಗ್ಗೆ ಏನಾದ್ರು ಆರೋಗ್ಯ ಇಲಾಖೆಯವರಿಗೆ ಮಾಹಿತಿಯನ್ನ ಏನಾದ್ರು ಕೊಟ್ಟಿದ್ಯಾ ಅನ್ನುವಂಥದ್ದು ನಾಗೇಶ್? ಈಗ ಅಂದ್ರೆ ಸದ್ಯದ ಮಟ್ಟಿನಲ್ಲಿ ಈಗ 178 ಮಂದಿಯ ಒಂದು ಅಂದ್ರೆ ಎಲ್ಲರ 170 ಮಂದಿ ದುಬೈನಿಂದ ಆಗಮಿಸಿದ್ರು. ಇನ್ನಷ್ಟೇ ಕೆಲವರ ಒಂದು ಅಂದ್ರೆ ಗಂಟಲು ದ್ರವ್ಯದ ಒಂದು ಪಾಸಿಟಿವ್ ಒಂದು
ಅವರದ ರಿಸಲ್ಟ್ ಇನ್ನಷ್ಟೇ ಬರ್ಬೇಕಾಗತ್ತೆ. ಇನ್ನು ಕೆಲವರದ್ದು ಒಂದು ಇವತ್ತು ಬಂದಿರುವಂತದ್ದು, ಇನ್ನು ನಾಳೆ ಕೂಡ ಬರುವಂತ ಸಾಧ್ಯತೆ ಇರುವಂತದ್ದು. ಗೌತಮ್. ಎಸ್ ಸರ್, ಥ್ಯಾಂಕ್ ಯು ನಾಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಮೇ 18ರಂದು ದುಬೈನಿಂದ ಆಗಮಿಸಿದಂತಹ ವಿಮಾನದಲ್ಲಿ ಪ್ರಯಾಣವನ್ನು ಮಾಡಿದ್ದಂತಹ ಸುಮಾರು 128 ಮಂದಿ ಪ್ರಯಾಣಿಕರು ಯಾರಿದ್ರು, ಅವರಲ್ಲಿ 110 ಮಂದಿ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕ್ವಾರಂಟೈನ್ಗೆ ಒಳಪಟ್ಟಿದ್ರು. ಅವರ ಗಂಟಲ ದ್ರವದ ಮಾದರಿಯನ್ನು ಸಂಗ್ರಹ ಮಾಡಿ ಲ್ಯಾಬ್ಗೆ ಕಳುಹಿಸುವಂತಹ ಕೆಲಸಗಳಾಗಿತ್ತು. ಇದೀಗ ಅದರಲ್ಲಿ ಕೆಲವೊಂದು ವರದಿಗಳು ಬಂದಿದೆ. ಅದರಲ್ಲಿ ಈ 6 ಮಂದಿ ಸೋಂಕಿಗೆ ತುತ್ತಾಗಿರುವಂತಹ ವಿಚಾರಗಳು ದೃಢಪಟ್ಟಿದೆ. 60 ವರ್ಷ ಪ್ರಾಯದ ವ್ಯಕ್ತಿ, 44 ವರ್ಷ, 42 ವರ್ಷ, 44 ವರ್ಷ, 29 ವರ್ಷ ಮತ್ತು 35 ವರ್ಷದ 6 ಮಂದಿ ಈಗ ಸೋಂಕಿಗೆ ತುತ್ತಾಗಿದ್ದಾರೆ. ಎಲ್ಲರೂ ಕೂಡ ಇಲ್ಲಿ ಪುರುಷರು ಅನ್ನುವಂಥ ವಿಚಾರವನ್ನು ನಾವು ಗಮನಿಸಬಹುದು. ಯಾವುದೇ ಮಹಿಳೆಯರು ಈ ಒಂದು 2ನೇ ವಿಮಾನದಲ್ಲಿ ಬಂದಿರುವಂಥ ಮಹಿಳೆಯರು ಯಾರಿದ್ದಾರೆ ಅವರು ಯಾರೂ ಕೂಡ ಸೋಂಕಿಗೆ ತುತ್ತಾಗಿಲ್ಲ ಎನ್ನುವಂಥ ವಿಚಾರಗಳನ್ನು ನಾವು ಇಲ್ಲಿ ಗಮನಿಸಬಹುದು.